ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಮಳೆಗಾಲಕ್ಕೆ ಒಂದು ತುಕುಡಿ ತಿನ್ನುವ ಅಂತ ಅನಿಸಿತು. ಅದಕ್ಕೆ ಗೋಧಿ ಹಿಟ್ಟಿನಿಂದ ತುಕುಡಿ ಮಾಡ್ತಿದ್ದೀನಿ. ನೋಡಿ, ಇದರಲ್ಲಿ 2 ಕಪ್ ಗೋಧಿ ಹಿಟ್ಟಿದೆ. ಇದಕ್ಕೆ ಅರ್ಧ ಸ್ಪೂನು ಕಪ್ಪು ಎಳ್ಳು ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ. ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೇನೆ. ಸಿಹಿ ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕ್ಕೊಳ್ಳಿ. ಅರಿಶಿನ ಹಾಕ್ತಿದ್ದೇನೆ, 1/4 ಟೀ ಸ್ಪೂನಷ್ಟು. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಬಿಸಿ ತೆಂಗಿನೆಣ್ಣೆ 2 ಸ್ಪೂನ್ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಕಲಸಿಕೊಳ್ತೇನೆ. ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ತೇನೆ. ಇದು ಚೆನ್ನಾಗಿ ನಾದ್ಕೊಳ್ಬೇಕು. ಹೀಗೆ ನಾದ್ಕೊಂಡು ಈಗ ಇದನ್ನು ಮುಚ್ಚಿಡುವ. ಒಂದು ಅರ್ಧ ಗಂಟೆ ಮುಚ್ಚಿಡ್ತೇನೆ. ಎಣ್ಣೆಯನ್ನು ಹಾಕೋದಿಲ್ಲ, ಹಾಗೆಯೇ ಮುಚ್ಚಿಡ್ತೇನೆ. ಅರ್ಧ ಗಂಟೆ ಆದಮೇಲೆ ಮಾಡುವ. ಈಗ ನೋಡಿ ಆಗಿದೆ. ಇದು ಸ್ವಲ್ಪ ಮೆದ್ದಿಕೊಂಡು ಆಮೇಲೆ ನಾವು ಲಾಟುವ. ಇದನ್ನು ಈಗ ಸ್ವಲ್ಪ ಪುಡಿ ಹಾಕ್ಕೊಂಡು, ಮೈದಾ ಪುಡಿ ಹಾಕಿದ್ದೇನೆ, ಹಾಕ್ಕೊಂಡು ಇದು ಲಾಟಬೇಕೀಗ. ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ, ಚೂರು. ರೌಂಡ್ ಬರಲಿಲ್ಲ ಅನ್ನೋ ಚಿಂತೆ ಇಲ್ಲ. ಈಗ ಕಟ್ ಮಾಡ್ಕೊಳ್ತೇನೆ. ಇದು ಕೂಡ ಅಷ್ಟೇ, ಸಣ್ಣದು ದೊಡ್ಡದಾದ ಎಣ್ಣೆ ಕಾದಿದ ನೋಡುವ. ನೋಡಿ ಕಾದಿದೆ ಎಣ್ಣೆ. ಈಗ ಹಾಕ್ಕೊಳ್ತೇನೆ. ಇಷ್ಟು ಕಾದರೆ ಸಾಕು. ಕೆಂಪಗಾಗಿದೆಲ್ಲ, ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಡಬ್ಬದಲ್ಲಿ ಹಾಕ್ಕೊಳ್ಬೋದು ನಾವು. ನಮ್ಮ ಇಲ್ಲಿ ವಿಡಿಯೋ ಮಾಡಿದ್ದು ನೋಡಲಿಕ್ಕೆ ಒಬ್ಬರು ಪಕ್ಕದ ಮನೆಯವರು ಬಂದಿದ್ದಾರೆ. ಅವರಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೇನೆ. ಹೇಗೆ ಆಗಿದೆ? ಚಂದ ಆಗಿದಾ? ಚಂದ ಆಗಲಿಲ್ವಾ ಹೇಳಿ. ಟೇಸ್ಟ್ ಆಗಿದಾ ಇಲ್ವಾ? ಚಂದ ಬಂದಿದಾ? ಓಕೆ, ಇನ್ನೊಂದು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.